ಕುವೈತ್ ನೆತ್ತರ ಸಂಬಂಧ ಹೊಂದಿದವರಿಗೆ ಮಾತ್ರ ಪೌರತ್ವ ಎಂದು 2023ರಲ್ಲಿ ಅಮೀರ್ ಶೇಖ್ ಮಿಶಾಲ್ ಅಲ್ ಅಹಮದ್ ಅಲ್ ಸಬಾ ಅವರು ತೆಗೆದುಕೊಂಡ ತೀರ್ಮಾನದಂತೆ ಈಗ ಪೌರತ್ವ ರದ್ದು ಮಾಡಲಾಗಿದೆ. 2024ರ ಆಗಸ್ಟ್ನಿಂದ ಎಚ್ಚರಿಕೆಯ ನೋಟಿಸು ನೀಡಿ ಏಕಾಏಕಿ ಈಗ 37,000 ಮಂದಿಯ ಪೌರತ್ವ ರದ್ದು ಮಾಡಲಾಗಿದೆ. ತುಳುನಾಡು ಕರಾವಳಿ ಕೇರಳದ ಸಂಪತ್ತು ವೃದ್ಧಿಯಲ್ಲಿ ಕುವೈಟ್ಗೆ 1972ರ ಬಳಿಕ ಹೋದವರ ಪಾತ್ರ ಬಹಳ ದೊಡ್ಡದು. ಮುಖ್ಯವಾಗಿ ಕ್ರಿಶ್ಚಿಯನ್ ಮಹಿಳೆಯರು ಬಹುಸಂಖ್ಯೆಯಲ್ಲಿ ಹೋಗಿ ಆರ್ಥಿಕ ಸಬಲತೆ ಪಡೆದಿದ್ರು. ಈಗ ಪೌರತ್ವ ರದ್ದುಗೊಂಡವರಲ್ಲಿ ನಮ್ಮ ಕರಾವಳಿಯವರು ಇದ್ದಾರೆ. ಪೌರತ್ವ ರದ್ದುಗೊಂಡ 37,000 ಮಂದಿಯಲ್ಲಿ 26,000 ಮಂದಿ ಮಹಿಳೆಯರೇ ಆಗಿದ್ದಾರೆ. ಬಹುತೇಕರು ಹೋಮ್ ನರ್ಸ್ ಆಗಿದ್ದವರು, ಕೆಲವರು ಅಲ್ಲಿಯವರನ್ನು ಮದುವೆಯಾದವರು ತಮ್ಮ ಕುವೈಟ್ ಪೌರತ್ವ ಉಳಿಸಿಕೊಂಡಿದ್ದಾರೆ. ಪೌರತ್ವ ರದ್ದುಗೊಂಡವರಲ್ಲಿ ಕುವೈಟಿಗರು ಮದುವೆಯಾಗದವರು, ದ್ವಿಪೌರತ್ವ ಹೊಂದಿದವರು ಮತ್ತು ಗೌರವ ಪೌರತ್ವ ಪಡೆದವರೆಲ್ಲ ಸೇರಿದ್ದಾರೆ. ಯಾವ ಲೇಟ್ ಆಗಿ పోయి ఈ ఫర్నిచర్ ఇంక మస్తు ఇష్టాన్ని ఇల్లడి పోతాం పోయి బాబా లేన మస్తు ಖುಷಿ ಅಪ್ಪುಂಡು ಬಾಬಾ ಕುಲ್ಲರ್ನ ಬುಡ್ಸೋದಿಚ್ಚಿಗೆ ಅಂದ್ ಕೈದಲ್ಲಿ ಇಲ್ಲಡ್ ಮಾತಾಡಲು ವೀಕಿದ ಫರ್ನಿಚರ್ ಉಂಡು ಈರಿಂಗ ದಾಲ್ ತೆತ್ಕೋರ್ಪಿನೆಜ್ಜಿ ಪೋಲೇರು ಬೇಬಿ ಯಬ್ಬಾ ವೀಕೆ